ಅನಾರೋಗ್ಯ ಪೀಡಿತರ ನೆರವಿಗಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಈ ಪಡುಬಿದ್ರೆ ಗ್ರಾಮ ಶಾಖೆಯ ವತಿಯಿಂದ ಭಾನುವಾರ ಪಡುಬಿದ್ರೆಯ ಬೋರ್ಡ್ ಶಾಲಾ ಮೈದಾನಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರಿಗಾಗಿ ಅಂತರ್ ಜಿಲ್ಲಾ ಥ್ರೋಬಾಲ್ ಪಂದ್ಯಾಟ ಜೈ ಭೀಮ್ ಟ್ರೋಫಿ 2021 ನಡೆಸಲಾಯಿತು। ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲಾ ಟೆನಿಸ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಶರತ್ ಶೆಟ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂಹಾರ ಹಾಕಿ ಉದ್ಘಾಟಿಸಿದರು। ಈ ಸಂದರ್ಭ ಅವರು ಮಾತನಾಡಿ, ಪಡುಬಿದ್ರೆಯು ಆಟಗಳ ನಾಡು, ಇಲ್ಲಿ ಎಲ್ಲ ಜನರು ಕೂಡುವಿಕೆಯಿಂದ ಎಲ್ಲ ಕ್ರೀಡೆಗಳನ್ನು ಆಡ್ತೇವೆ, ಸೌಹಾರ್ದತೆಗೆ ಪಡುಬಿದ್ರೆ ಹೆಸರುವಾಸಿಯಾಗಿದೆ, ಪಡುಬಿದ್ರೆ ಗ್ರಾಮಸ್ಥರು ಎಲ್ಲ ಕ್ರೀಡೆಗೆ ಬೆಂಬಲಿಸುತ್ತಾರೆ ಎಂದು ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು। ಸಮಿತಿಯ ಕಾಪು ತಾಲೂಕು ಸಂಚಾಲಕ ವಿಠಲ್ ಉಚ್ಚಿಲ ಅಧ್ಯಕ್ಷತೆ ವಹಿಸಿದ್ದರು। ವೇದಿಕೆಯಲ್ಲಿ ಭಗವತಿ ಫ್ರೆಂಡ್ಸ್ ಸಂಸ್ಥೆಯ ಅಧ್ಯಕ್ಷ ಯುವರಾಜ್, ಕಾಪು ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷ ವಿನಯ್ ಭಂಡಾರಿ, ಸಮಿತಿಯ ಪ್ರಧಾನ ಸಂಚಾಲಕ ಸುಕೇಶ್, ಪಡುಬಿದ್ರೆ ಮಹಿಳಾ ಘಟಕದ ಸಂಚಾಲಕಿ ಬಸಂತಿ ಉಪಸ್ಥಿತರಿದ್ದರು। ಅದೇ ರೀತಿ ಎನ್ಎಫ್ಸಿ ಕಾರ್ಕಳ ಮತ್ತೆ ಅಜಯ್ ಕೊಟ್ಟಂ ಸಿದ್ಧತೆಯಲ್ಲಿರಬೇಕು। ಕ್ರಿಕೆಟ್, ವಾಲಿಬಾಲ್, ಶಟ್ಲ್ ಎಲ್ಲ ನಿರಂತರವಾಗಿ ನಡೀತಾ ಇರುವಂತಹ ಊರಿದು। ಇವತ್ತು ವಿಶೇಷವಾಗಿ ಥ್ರೋಬಾಲ್ ಅನ್ನು ಏರ್ಪಡಿಸಿದ್ದೀರಿ ನೀವು। ಥ್ರೋಬಾಲಿಗೂ ನಾವು ಪ್ರೋತ್ಸಾಹ ಕೊಡುವಂತ ಒಂದು ವಿಶೇಷತೆಯನ್ನ ಇಟ್ಟುಕೊಂಡಿದ್ದೀರಿ। ಎಲ್ಲಾ ಕ್ರೀಡೆಗೂ ನಾವು ಪಡುಬಿದ್ರಿ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದೇವೆ। ಕ್ರೀಡೆ ಅಂದ್ರೆ ನಾವೆಲ್ಲರೂ ಒಂದೇ ಇಲ್ಲಿ ಪಡುಬಿದ್ರಿಯಲ್ಲಿ। ಕ್ರೀಡೆಗೆ ವಿಶೇಷವಾಗಿ ಪ್ರೋತ್ಸಾಹ ಕೊಡುವಂತ ಊರು ಪಡುಬಿದ್ರಿ। ಅದೇ ರೀತಿ ದಲಿತ ಸಂಘರ್ಷ ಸಮಿತಿ ಇವತ್ತು